ಎಲ್ಲ ಕಡೆ ದೇವಸ್ಥಾನ ಪ್ರವೇಶ ಮಾಡಕ್ ಬಿಟ್ಟಿಲ್ಲ, ಕೆಲವು ಕೇರಿಗಳು ಹೋಗಕ್ ಬಿಟ್ಟಿಲ್ಲ. ಇನ್ನೂ ನಮ್ಮ ಜಾತ್ರೆಗಳಲ್ಲಿ ಅದೇ ವ್ಯವಸ್ಥೆ ಐತೆ, ಟಿಯಲ್ಲಿ ಅದೇ ವ್ಯವಸ್ಥೆ ಐತೆ. ಇನ್ನು ಗೊತ್ತಿರೋ ಕಡೆ ಅಂತೂ ದೇವಸ್ಥಾನದೊಳಗೆ ಹೋಗಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿನ ಈಗಲೂ ಇದೆ. ಆ ಪರಿಸ್ಥಿತಿನ ಇಲ್ಲಿವರೆಗೆ ಯಾವ ಸರ್ಕಾರ ಜಾಗೃತ ಆಗ್ತಿಲ್ಲ. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ತುಮಕೂರು ಜಿಲ್ಲಾಧ್ಯಕ್ಷ PN ರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಸುದ್ದಿಗಾರರೊಂದಿಗೆ ಮಾತಾಡಿದ ಅವರು, ಅಸ್ಪೃಶ್ಯತಾ ಜಾತಿ ಜನಾಂಗವನ್ನು ಗುರುತಿಸುವಲ್ಲಿ ಆಡಳಿತ ನಡೆಸಿದ ಸರ್ಕಾರಗಳು ಮತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ವರದಿ ಜಾರಿ ಮಾಡಿ ಕೇಂದ್ರಕ್ಕೆ ಕಳಿಸಲು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸುತ್ತಿದ್ದೇವೆ ಎಂದರು. 30 ವರ್ಷಗಳಿಂದ ನಿರಂತರವಾಗಿ ಬಹುಸಂಖ್ಯಾತ ಅಸ್ಪೃಶ್ಯ ಜಾತಿಗೆ ಸೇರಿದ ಮಾದಿಗ ಸಮುದಾಯವು ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಮಾಡುತ್ತಿದ್ದು, ಮಾದಿಗ ಸಮುದಾಯಕ್ಕೆ ಶತಶತಮಾನಗಳಿಂದ ಶಿಕ್ಷಣ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನ ನೀಡದೆ ನಿರ್ಲಕ್ಷಿಸುತ್ತಿದೆ ಎಂದರು. ಸಂವಿಧಾನಬದ್ಧ ಸಮಾನ ಅವಕಾಶ ಹಕ್ಕು ಸಿಕ್ಕಿಲ್ಲ. 101 ಪರಿಶಿಷ್ಟ ಜಾತಿಗಳ ನಡುವೆ ಮೀಸಲಾತಿ ಸಮಾನವಾಗಿ ಹಂಚಿಕೆಯಾಗಬೇಕು. ಸೌಲಭ್ಯ ಸಿಗದೆ ವಂಚಿತವಾದ ಬಂಗಿ, ದಕ್ಕಲಿಗ, ಸಿಂಧಿ, ಮಾದಿಗ, ಹೊಲೆಯ ಸಮುದಾಯ ತೀರಾ ಹಿಂದುಳಿದಿದೆ. ಈ ಜನಾಂಗದ ಅನ್ಯಾಯ ಸರಿಪಡಿಸಲು ಸರ್ಕಾರ ಸದಾಶಿವ ಆಯೋಗ ರಚಿಸಿತ್ತು. AJ ಸದಾಶಿವ ಆಯೋಗವು 101 ಪರಿಶಿಷ್ಟ ಜಾತಿಯ ಸಮಗ್ರ ತನಿಖೆ ನಡೆಸಿ ವರದಿ ನೀಡಿತ್ತು. ಮತ್ತೆ ಅಧಿಕಾರಕ್ಕೆ ಬಂದ BJP, JDS, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಈ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಒದಗಿಸದೆ ಅನ್ಯಾಯ ಮಾಡಿದೆ ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಇನ್ನೂ ಜೀವಂತವಾಗಿದ್ದು, ಮೂಲಭೂತ ಸೌಕರ್ಯಗಳಿಂದ ಅಸ್ಪೃಶ್ಯತೆ ಜಾತಿ ವಂಚಿತವಾಗಿದೆ ಎಂದರು. ಈ ಅನ್ಯಾಯಕ್ಕೆ ಅಸ್ಪೃಶ್ಯತಾ ಜಾತಿಗಳು ಒಂದಾಗಿ ಸಂಘಟನೆಯ ಮೂಲಕ ಜಾಗೃತರಾಗಬೇಕು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಾಗೃತರಾಗಿ ಸಮುದಾಯದ ಪರ ನಿಲ್ಲುವ ಸರ್ಕಾರವನ್ನು ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ತುರುವೇಕೆರೆ ತಾಲೂಕು ದಲಿತ ಸಂಘರ್ಷ ಸಮಿತಿಯನ್ನು ರಚನೆ ಮಾಡಲಾಯಿತು. ತುರುವೇಕೆರೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ನರಗೇಹಳ್ಳಿ ಅಟ್ಟಪ್ಪ, ಉಪಾಧ್ಯಕ್ಷರಾಗಿ ಚಂದ್ರಶೇಖರ್, ಸಂಘಟನಾ ಕಾರ್ಯದರ್ಶಿ ನರಸಯ್ಯ, ಪ್ರಧಾನ ಕಾರ್ಯದರ್ಶಿ ರಂಗಸ್ವಾಮಿ, ಕಾರ್ಯದರ್ಶಿ ಕುಮಾರ್, ಸದಸ್ಯರುಗಳಾದ ರಾಮಕೃಷ್ಣಯ್ಯ, ಪ್ರಕಾಶ್, ರಘು, ಗಂಗಾಧರ್ ಅವರನ್ನು ಆಯ್ಕೆ ಮಾಡಲಾಯಿತು. ವರದಿ ಸುರೇಶ್ ಬಾಬು, ತುರುವೇಕೆರೆ. ತುಮಕೂರು ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಎಲ್ಲ ಕಡೆನ ಪುನಶ್ಚೇತನ ಮಾಡಿಕೊಂಡು ಹೊಸ ಯುವಕರನ್ನ ಬೆಳೆಸೋ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಹಿರಿಯರನ್ನ ಅವೆಲ್ಲ ಸಂಘಟನೆಯಿಂದ ಅವ್ರನ್ನ ಮೇಲ್ದರ್ಜೆಗೇರಿಸೋದ್ರ ಮೂಲಕ ಹೊಸ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮೂಲಕ ಎಲ್ಲ ತಾಲೂಕಲ್ಲೂ ಪುನಶ್ಚೇತನ ಮಾಡಿ ಅವ್ರಿಗೆ ಸಂಘಟನೆಗೆ ಬಲ ತುಂಬಿಸೋದಕ್ಕೆ, ಜನರನ್ನ ಜಾಗೃತಿಗೊಳಿಸೋದಕ್ಕೆ, ಸಮಾಜವನ್ನ ಸುಧಾರಣೆ ತರೋದಕ್ಕೆ ನಾವೀಗ ಎಲ್ಲ ಕಡೆಯೂ ಪದಾಧಿಕಾರಿಗಳನ್ನ ಹೊಸ ಆಯ್ಕೆ ಮಾಡ್ತಾ ಇದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತಂದ್ರೆ ಜಸ್ಟಿಸ್ ನ್ಯಾಯಮೂರ್ತಿ ಸದಾಶಿವ ಆಯೋಗದ ಜಾರಿ ಬಗ್ಗೆ ಇವಾಗ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಂಗಾಗಿ ಇಲ್ಲಿವರೆಗೆ ಆಡಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು ಬರೇ ಆಶ್ವಾಸನೆನ ಕೊಟ್ಟಿದ್ದಾರೆ ಹೊರತು ಆ ಜಾರಿ ಮಾಡೋದಕ್ಕೆ ಇನ್ನೂವರೆಗಾಗಿನೂ ಮುಂದಾಗಿಲ್ಲ. ಇಲ್ಲೇ ಇದ್ದತಕ್ಕಂಥ ಸಿದ್ದರಾಮಯ್ಯನವ್ರಿಗೂ ಒತ್ತಾಯ ಮಾಡಿದ್ವಿ, SN ಕೃಷ್ಣ ಅವ್ರಿಗೂ ಒತ್ತಾಯ ಮಾಡಿದೀವಿ, ಸದಾನಂದ ಗೌಡರಿಗೂ ಒತ್ತಾಯ ಮಾಡಿದೀವಿ, ಎಲ್ಲರಿಗೂ ಒತ್ತಾಯ ಮಾಡಿದ್ವಿ. ಈಗಿನ ಸರ್ಕಾರ BJP ಸರ್ಕಾರ ಏನಂದ್ರೆ ನಾವು ಡಿಸೆಂಬರ್ ಒಳಗೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಹೇಳಿದ್ರೆ ಎಣ್ಣೆ ತಾಣನ ನಾವು ಒತ್ತಾಯ ಮಾಡಿದ್ವಿ. ಹಂಗಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರ ಕೂಡಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಈ ಸಭೆ ಮೂಲಕ ನಾವು ಒತ್ತಾಯ ಮಾಡಿಲ್ಲ. 10% ಮೀಸಲಾತಿನ EWR ಕೊಟ್ಟವ್ರೆ. SC ST ಮೀಸಲಾತಿ ಏನ್ ತಂದಿದ್ದಾರೆ? ಅದರಲ್ಲಿ ನಿಜವಾಗ್ಲೂ ನಾನು ಮಾದಿಗ ಮತ್ತು ವಲಯ ಸಮುದಾಯ ಏನಿದ್ದಾವೆ ಎರಡು ಜಾತಿಗೂ ಅನ್ಯಾಯ ಆಗ್ತದೆ. ಯಾವುದೇ ಕ್ಷೇತ್ರದಲ್ಲಿ ತಗೊಂಡು ಅದರಲ್ಲೂ ಮಾದಿಗ ಸಮುದಾಯದಂತ ಸಮೀಕ್ಷೆಯನ್ನು ತಗೊಂತ ಅಂದ್ರೆ ಎಲ್ಲ ರೀತಿಯಲ್ಲೂ ವಂಚನೆ ಆಗೋದು. ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಸಾಕಷ್ಟು ಸರಿ ನಾವು ಮನವಿ ಮಾಡಿದ್ದೀವಿ. ನೀವೇನಾರ ಈ ಸತಿ ಏನಾರ ಸದಾಶಿವ ಆಯೋಗದ ವರದಿಯನ್ನು ಡಿಸೆಂಬರ್ ಒಳಗೆ ತರಲಿಲ್ಲ ಅಂತಂದರೆ ಮುಂದಿನ ಚುನಾವಣೆಯಲ್ಲಿ ಇಂದಿನ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸಿದೀವಿ ಈ ಸಮಾಜ ಅದೇ ರೀತಿ BJP ಪಕ್ಷಕ್ಕೂ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಅಂತ ಹೇಳಿ ಅನ್ಸೋದು ಹೇಳ್ತೇನೆ. ಆಮೇಲೆ ಈ ಸಮಾಜ
ಹಿಂದೆ ಜಾಗೃತರಾಗಿರಲಿಲ್ಲ. ಈಗ ಚುನಾವಣೆಯ ಸಂದರ್ಭದಲ್ಲಿ ಜಾಗೃತರಾಗವ್ರೆ, ವಿದ್ಯಾವಂತರಾಗವ್ರೆ, ಬುದ್ಧಿವಂತರಾಗವ್ರೆ, ಪ್ರಗತಿ ಪರವಾಗಿದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ರಾಜಕೀಯವಾಗಿದ್ದಾರೆ. ಹಂಗಾಗಿ ಅವರು ತಮ್ಮ ಈಗಾಗಲೇ ನಾವೆಲ್ಲ ಕಡೆನೂ ಇಡೀ ಜಿಲ್ಲೆಯಲ್ಲಿ ಚುನಾವಣಾ ಬಗ್ಗೆನೂ ಹೆಚ್ಚಿಗೆ ಜಾಗೃತಿ ಬರ್ತಾರೆ. ಯಾಕಂದ್ರೆ ನಿಮ್ಮನ್ನ ನಿರ್ಲಕ್ಷಿಸ್ತಕ್ಕಂಥ ಪಕ್ಷಗಳಿಗೆ ನೀವು ಅವ್ರನ್ನ ನಿರ್ಲಕ್ಷಿಸಬೇಕು. ಇಲ್ಲಿ ನಾವು ಪಕ್ಷ ಯಾವುದೇ ಪಕ್ಷ ಇವರು ಮಾತಾಡಿಲ್ಲ ಪಟ್ಟಿಲ್ಲ ಅಂತ, ಇದು ಗೋಗು ಸಹಕಾರಿ ಸರ್ಕಾರಿ ವೇತನ ಕೊಡೋದಕ್ಕೆ ನಾನು ಇವತ್ತು ವಿರೋಧಿಸ್ತಾ ಇದ್ದೀನಿ. ನಿಜವಾದ ಈ ಸರ್ಕಾರಿ ಅನುದಾನ ಏನಕ್ಕೆ ಮಾಡ್ಬೇಕಂತಂದ್ರೆ, ಇವತ್ತು ಬಡ ಮಕ್ಕಳು, ಎಲ್ಲ ಜಾತಿ ಬಡ ಮಕ್ಕಳು ಏನಿದ್ದಾರೆ, ಶಿಕ್ಷಕರು ಓದ್ತವ್ರಲ್ಲ, ಬಡ ಮಕ್ಕಳಿಗೆ ಇದು ಸದುಪಯೋಗ ಮಾಡಿದೆ. ಇನ್ನ ಈ ರೀತಿ ಇದು ಗೋವನ್ನ ಸಾಕಣೆ ಮಾಡೋಕೆ ಎಂದು ಹಣ ಖರ್ಚು ಮಾಡಿದ್ರೆ, ಅದೇ ಒಂದು ಈ ಜಾತಿ ವ್ಯವಸ್ಥೆ ಏನಿದೆ, ಮೂಢನಂಬಿಕೆ ಏನಿದೆ, ಇಂಥದ್ದು ತಡೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಹಣ ಉಪಯೋಗಿಸ್ಕೊಂಡು ಅದನ್ನ ಬೇಕಾದ್ರೆ ಖರ್ಚು ಮಾಡಿ, ನಮ್ಮ ತಕ್ರ ಇಲ್ಲ. ಆಮೇಲೆ ಇನ್ನ ಮೊನ್ನೆ ತಾನೇ ಏನು ಶಿಕ್ಷಣ ಸಚಿವರು ಹೇಳೋರೆ, ಎಲ್ಲ ಶಾಲಾ ಕಾಲೇಜುಗಳಿಗೆ ಕೇಸರಿ ಬಣ್ಣ ಬಳಿತೀವಿ ಅಂತ. ಇದನ್ನ ನಾನು ಖಂಡಿಸ್ತಾ ಇದ್ದೀನಿ. ಯಾಕಂತಂದ್ರೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಮೂಲ ಸೌಕರ್ಯ ಕೊಡ್ಲಿ. ಇವತ್ತು ಶೌಚಾಲಯ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಆಟದ ಮೈದಾನಗಳಿಲ್ಲ, ವಿದ್ಯಾರ್ಥಿಗಳಿಗೆ ಏನು ಅಲ್ಲಿ ಶಾಲಾ ಕಾಲೇಜಲ್ಲಿ ಇರ್ತಕ್ಕಂಥ ಇವು ಏನು ಸೈನ್ಸ್ ವಿದ್ಯಾರ್ಥಿಗಳ ಇಕ್ವಿಪ್ಮೆಂಟ್ಸ್ ಇಲ್ಲ. ಈ ಥರ ಯೋಜನೆ ಕೊಡಲಿ. ಸುಮ್ಮನೆ ದುಂದು ವೆಚ್ಚವನ್ನು ಮಾಡೋದಕ್ಕೋಸ್ಕರ ಸರ್ಕಾರ ಇದು ಹಣನ ದುರುಪಯೋಗ ಮಾಡ್ತೈತೆ. ಹಂಗಾಗಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಈ ಥರ ಕಾರ್ಯಕ್ರಮಗಳು ಬಿಟ್ಟು ಜನಪರವಾದಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕ ಜನರು ಅದನ್ನ ಒಪ್ಕೊಬೇಕು. ಎಲ್ಲ ಜಾತಿ ಜನರನ್ನು ಅದನ್ನು ಒಪ್ಕೊಳ್ಳೋ ಅಂತ ಯೋಜನೆ ತರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಸಲಹೆಯನ್ನ ಮಾಡ್ತಾ ಇದ್ದೀನಿ. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ, ಸ್ಥಳ ವೀರಯೋಧ ಜಿಎಸ್ ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣನ್ಯ, ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬರ್ತೀರಲ್ವಾ? ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ, ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.